ನವದುರ್ಗಾರಾಧನಾ ಸಮಿತಿ ಪುತ್ತೂರು ಸಹಯೋಗದೊಂದಿಗೆ ವರ್ಷಂಪ್ರತಿ ವಿಜೃಂಭಣೆಯಿಂದ ನಡೆಯುವ 18ನೇ ವರ್ಷದ ಪುತ್ತೂರು ದಸರಾ ಮಹೋತ್ಸವ ಕಾಲಸ್ಥಿತಿಗೆ ಅನುಗುಣವಾಗಿ ಸರಳ ರೀತಿಯಲ್ಲಿ ಸಂಪ್ಯ ಉದಯಗಿರಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ವಠಾರದಲ್ಲಿ ಅಕ್ಟೋಬರ್ 17ರಂದು ಚಾಲನೆ ನೀಡಲಾಯಿತು. ಕುಕ್ಕಾಡಿ ತಂತ್ರಿ ಪ್ರೀತಂ ಪುತ್ತೂರಾಯ ಅವರು ಗಣಪತಿ ಸಹಿತ ನವದುರ್ಗೆಯರ ವಿಗ್ರಹ ಪೂಜೆ ನೆರವೇರಿಸಿದ್ರು. 12 ದಿನಗಳು ನಡೆಯುವ ಪುತ್ತೂರು ದಸರಾ ಮಹೋತ್ಸವದಲ್ಲಿ ಈ ಬಾರಿ ಕೇವಲ ದೇವಿಯ ಆರಾಧನೆಗೆ ಸಂಬಂಧಿಸಿ ಸಂಪ್ರದಾಯ ಕಟ್ಟುಕಟ್ಟಲೆ ನಡೆಯಲಿದ್ದು, ಶಾಸಕ ಸಂಜೀವ ಮಠಂದೂರು ಅವರು ದೀಪ ಪ್ರಜ್ವಲನೆ ಮಾಡುವ ಮೂಲಕ ಚಾಲನೆ ನೀಡಿದ್ರು. ಬಳಿಕ ಅವರು ಮಾತನಾಡಿ, ಆರೋಗ್ಯ ದೃಷ್ಟಿಯಿಂದ ನವರಾತ್ರಿ ಉತ್ಸವ ಸಾಂಕೇತಿಕವಾಗಿ ದೇವಿಯರ ಆರಾಧನೆಗೆ ಮಾತ್ರ ಸೀಮಿತವಾಗಿದೆ. ಧಾರ್ಮಿಕ ಆಚರಣೆಗಳು ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಈ ಉತ್ಸವ ಕಾರ್ಯಕ್ರಮ ನಡೆಯುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಕೆಡಿಪಿ ನಾಮನಿರ್ದೇಶಿತ ಸದಸ್ಯ ವಿಜಯ್ ಬಿಎಸ್, ಸೀತಾರಾಮ್ ರೈ ಕಂಬಳತಡ್ಡ, ಶಿಕ್ಷಕ ಉದಯ್ ರೈ, ಬಿಜೆಪಿ ಮುಖಂಡ ಸುರೇಶ್ ಆಳ್ವ, ಶಾಸಕರ ಆಪ್ತ ಸಹಾಯಕ ವಸಂತ ವೀರಮಂಗಲ ಸೇರಿದಂತೆ ಅರ್ಚಕರು, ಊರವರು ಉಪಸ್ಥಿತರಿದ್ದರು. ನವರಾತ್ರಿಯ ಆರಂಭದ ದಿನ, ಬಹುಶಃ ನವದುರ್ಗೆಯರನ್ನು ಆರಾಧನೆ ಮಾಡುವಂಥ ಈ ಸುಸಂದರ್ಭದಲ್ಲಿ ನಾವೆಲ್ಲ ದೇವರಲ್ಲಿ ಬೇಡಿಕೊಳ್ಳುವಂಥದ್ದು, ನಮಗೆಲ್ಲ ಕೋವಿಡ್ ಮುಕ್ತ ಸಮಾಜವನ್ನು ಕೊಡಲಿ ಆ ನವದುರ್ಗೆಯರು, ಅದರೊಟ್ಟಿಗೆ ನಮಗೆಲ್ಲ ಆರೋಗ್ಯವನ್ನು ಕೊಡಲಿ ಅಂತ. ಈ ಆರೋಗ್ಯ ದೃಷ್ಟಿಯಿಂದ ಬಹುಶಃ ಸರ್ಕಾರದ ನಿಯಮವನ್ನು ನಾವು ಪಾಲನೆ ಮಾಡುವ ದೃಷ್ಟಿಯಿಂದ ಇವತ್ತು ಆ ಒಂದು ನವರಾತ್ರಿ ಉತ್ಸವ ಸಾಂಕೇತಿಕವಾಗಿ ಆ ದೇವಿಯರ ಆರಾಧನೆಗೆ ಮಾತ್ರ ಸೀಮಿತ ಆಗಿದೆ. ಭಕ್ತ ಮಹಾಶಯರ ಆ ಒಂದು ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಆರಾಧನೆಗೆ ಸಾಮೂಹಿಕವಾಗಿ ಕೊಡುವಂಥ ಮಹತ್ವವನ್ನು ಬದಿಗಿಟ್ಟು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡುವ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ. ಮತ್ತು ಈ ದೇಶದಲ್ಲಿ ರಾಜ ಪರಂಪರೆಯಿಂದ ಪ್ರಜಾ ಪರಂಪರೆಗೆ ಬಂದಾಗ ನಮ್ಮೆಲ್ಲ ದೇವಿ ಆರಾಧನೆಗಳಿರ್ಬೋದು, ದೇವತಾ ಕಾರ್ಯಕ್ರಮಗಳಿರ್ಬೋದು,